ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಲೆದಿದ್ದರಂತೆ. ಕಂಠಪೂರ್ತಿ ಕುಡಿದು ಬಾಮಿಯೊಂದಕ್ಕೆ ಬಿದ್ದ ಪತಿಯನ್ನು 4 ದಿನಗಳ ನಂತರ ಪತ್ನಿಯೇ ಪತ್ತಿ ಹಚ್ಚದ ಘಟನೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ನಡೆದಿದೆ. ಯೋಗೇಂದ್ರ ಎಂಬ ಟ್ರಕ್ ಚಾಲಕ ಮಣ್ಣನ್ನ ಅನ್ಲೋಡ್ ಮಾಡಲು ತೆರಳಿದ್ದ. ಈ ವೇಳೆ ಸಮೀಪದ ಹೋಟೆಲ್ನಲ್ಲಿ ಕಂಠಪೂರ್ತಿ ಕುಡಿದು ಮದ್ಯ ಸೇವಿಸಿ ಊಟ ಮಾಡಿದ್ದಾನೆ. ವಾಪಸ್ಸು ಮನೆಗೆ ಬರುವಾಗ ಹತ್ತಿರದ ಬಾವಿಯ ಹತ್ತಿರ ಮೂತ್ರ ವಿಸರ್ಜನೆ ಮಾಡಲು ಹೋಗಿದ್ದಾನೆ. ಆಯತಪ್ಪಿ ಬಾವಿಗೆ ಬಿದ್ದಿದ್ದಾನೆ. ಇತ್ತ ಆತನ ಪತ್ನಿ ಶ್ರದ್ಧಾ ಪತಿ ಬಾರದೆ ಇದ್ದಾಗ ಆತಂಕಗೊಂಡು ಹುಡುಕಾಟ ನಡೆಸಿದ್ದಾರೆ. ಎಲ್ಲಿಯೂ ಆತ ಪತ್ತೆಯಾಗದಿದ್ದ ವೇಳೆ ಪೊಲೀಸರಿಗೆ ದೂರು ಕೂಡ ನೀಡಿದ್ದಾಳೆ. ದೂರು ನೀಡಿ 3 ದಿನಗಳಾದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ಪತಿಯನ್ನು ತಾನೇ ಹುಡುಕಾಡುತ್ತಾ ಹೊರಟ ಶ್ರದ್ಧಾ ಆತ ಕಾಣೆಯಾಗಿದ್ದ ಪ್ರದೇಶಕ್ಕೆ ಅಲೆದಾಡುತ್ತಾಳೆ. ರಸ್ತೆಯಲ್ಲಿ ಹೋಗುತ್ತಿರುವಾಗ ಬಾವಿ ಹತ್ತಿರ ಗಂಡನ ಒಂದು ಚಪ್ಪಲಿಯನ್ನು ನೋಡುತ್ತಾಳೆ. ಅದು ಪಾಳು ಬಿದ್ದ ಬಾವಿಯಾಗಿತ್ತು. ಅಲ್ಲಿ ಊರ ಜನರೆಲ್ಲರೂ ತ್ಯಾಜ್ಯವನ್ನ ಹಾಕುತ್ತಿದ್ದರು. ಬಾವಿಗೆ ಇಣುಕಿ ನೋಡಿದ ವೇಳೆ ಪತಿಯ ಸ್ವೆಟರ್ ಕಂಡು ಬಂದಿದೆ. ಬಳಿಕ ತಕ್ಷಣವೇ ಸ್ಥಳೀಯ ಸಹಾಯಕರೊಂದಿಗೆ ಆತನನ್ನ ಸುರಕ್ಷಿತವಾಗಿ ಮೇಲೆತ್ತಲಾಗಿದೆ. ಬಾವಿಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಪತಿಯನ್ನು ರಕ್ಷಿಸಲು ಕೊನೆಗೂ ಪತ್ನಿ ಶ್ರದ್ಧಾ ಯಶಸ್ವಿಯಾಗಿದ್ದಾರೆ. ಅವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಯೋಗೇಂದ್ರನಿಗೆ ಈಗ ಒಂದು ತಕ್ಕ ಪಾಠ ಸಿಕ್ಕಿದೆ ಕೂಡ. ಇನ್ನು ಈ ಘಟನೆ ನೋಡಿ. ಒಂಟಿ ಸೆಕ್ಯೂರಿಟಿ ಗಾರ್ಡ್ ಅನ್ನು ಹುಡುಕಿ ಕೊಲೆ ಮಾಡುತ್ತಿದ್ದ ಸೈಕೋ ಕಿಲ್ಲರ್ ಅನ್ನ ಇತ್ತೀಚೆಗೆ ಆರ್ಟಿ ನಗರದ ಪೊಲೀಸರು ಬಂಧಿಸಿದ್ದಾರೆ. ತೌಸೀಫ್ ಕೊಲೆಯ ಆರೋಪಿ ತೌಸೀಫ್ ವಿಚಿತ್ರ ಸೈಕೋಪಾತ್ ಆಗಿದ್ದು ಹಲವು ಪೊಲೀಸ್ ಠಾಣೆಗಳಲ್ಲಿ ಬೇಕಾಗಿದ್ದವನು. ಮಧ್ಯರಾತ್ರಿ ಕಂಠಪೂರ್ತಿ ಕುಡಿದು ಮಾದಕ ವಸ್ತುಗಳಿಂದ ನಶೆ ಏರಿಸಿಕೊಂಡು ಬರುವ ಈತ ನಸುಕಿನ ಜಾವ 2 ರಿಂದ 3 ಗಂಟೆ ಅವಧಿಯಲ್ಲಿ ಒಂಟಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಹುಡುಕಿ ಕೊಲ್ಲುತ್ತಿದ್ದನಂತೆ. ಸೊಲ್ಯೂಷನ್ ಹಾಗೂ ಡ್ಯಾಗರ್ ಅನ್ನ ಜೇಬಿನಲ್ಲಿ ಇಟ್ಟುಕೊಂಡು ಇವನು ತಿರುಗಾಡುತ್ತಿದ್ದ. ಹಲವು ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ದಾಖಲು ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಹಗಲು ರಾತ್ರಿ ಪೊಲೀಸರು ಈತನ ಹಿಂದೆ ಬಿದ್ದಿದ್ದರು. ಕೊನೆಗೆ ಬೆಂಗಳೂರಿನ ಆರ್ಟಿ ನಗರದ 80 ಫೀಟ್ ರೋಡ್ ಬಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಈತ ಈಗಾಗಲೇ ಆರ್ಟಿ ನಗರ, ಸಂಜಯ್ ನಗರ, ಜೆಸಿ ನಗರ, ಕೆಜಿ ಹಳ್ಳಿಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕೊಲೆ ಮಾಡಿದ್ದಾನೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮನೆ ಬಳಿಯೂ ಸೆಕ್ಯೂರಿಟಿಯನ್ನ ಚಾಕುವಿನಿಂದ ಕೊಲೆ ಮಾಡಿದ್ದ. ತೌಸೀಫ್ ಮೂಲತಃ ಬಾಂಗ್ಲಾದೇಶದವನು. ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ. ಡೂಪ್ಲಿಕೇಟ್ ಆಧಾರ್ ಕಾರ್ಡ್, ಡೂಪ್ಲಿಕೇಟ್ ಎಲೆಕ್ಷನ್ ಕಾರ್ಡ್ ಕೂಡ ಮಾಡಿಸಿಕೊಂಡಿದ್ದಾನೆ. ಇದನ್ನೆಲ್ಲ ಹೇಗೆ ಮಾಡಿಸಿಕೊಂಡಿದ್ಯಾ ಎಂದು ಕೇಳಿದಾಗ ಅಲ್ಲಿಯ ಸ್ಥಳೀಯ MLA ಇದನ್ನ ಮಾಡಿಸಿಕೊಡಲು ಸಹಾಯ ಮಾಡಿದ್ದರು ಎಂದು ತಾನೇ ಹೇಳಿಕೊಂಡಿದ್ದಾನೆ. ನೀವೇ ಯೋಚನೆ ಮಾಡಿ, ಎಂಥೆಂಥ ರಾಜಕೀಯ MLAಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಹೊರ ದೇಶವರನ್ನ ಕರೆದು ತಂದು ತಮ್ಮ ಓಟಿಗಾಗಿ ಎಲೆಕ್ಷನ್ ಕಾರ್ಡ್ಗಳನ್ನ ಮಾಡಿಸಿ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ. ಮುಂದೆ ತೌಸೀಫನಿಗೆ ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಕೇಳಿಕೊಂಡು ಹೋಗಿದ್ದಾನೆ. ಕೆಲಸವೂ ಸಿಕ್ಕಿದೆ. ಆದ್ರೆ ರಾತ್ರಿ ಕುಡಿದು ಕೆಲಸ ಮಾಡುವಾಗ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಜೊತೆ ಜಗಳವಾಡಿದ್ದಾನೆ. ಹೀಗೆ ಇವನು ಕುಡಿದು ಕೆಲಸ ಮಾಡುತ್ತಿದ್ದಕ್ಕೆ ಇವನ ಹೆಡ್ ಸೆಕ್ಯೂರಿಟಿ ಇವನನ್ನ ಕೆಲಸದಿಂದ ತೆಗೆದುಹಾಕಿದ್ದಾನೆ. ಅಂದಿನಿಂದ ಇವನಿಗೆ ಸೆಕ್ಯೂರಿಟಿ ಗಾರ್ಡ್ಗಳೆಂದರೆ ಆಗುತ್ತಿರಲಿಲ್ಲ. ಇದೇ ಕಾರಣ ಕಂಡ ಸೆಕ್ಯೂರಿಟಿಗಳನ್ನ ಒಂಟಿಯಾಗಿದ್ದಾಗ ಅವರನ್ನು ಕೊಲೆ ಮಾಡುತ್ತಿದ್ದ ಎಂದು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಇನ್ನು ಈ ವಿಡಿಯೋ ನೋಡಿ. ಈ ಘಟನೆ ನಡೆದಿದ್ದು ಕೇರಳದ ತಿರುವನಂತಪುರಂನ ಒಂದು ಬಿಸಿ ರಸ್ತೆಯಲ್ಲಿ. ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ಅವನು ಮಾಡುತ್ತಿರುವ ಕರ್ಮಕಾಂಡ ನೋಡಿದರೆ ನಿಜಕ್ಕೂ ರಕ್ತ ಕುದಿಯುತ್ತದೆ. ಹೌದು, ಇವನ ಗರಂದಾರಿ ಕೆಲಸವನ್ನ ಇತ್ತೀಚೆಗೆ ಮೊಬೈಲ್ ನಲ್ಲಿ ಸೆರೆ ಹಿಡಿಯಲಾಗಿದೆ. ಯಾಕಂದ್ರೆ ಈ ಪೊಲೀಸ್ ಅಧಿಕಾರಿ ಡ್ಯೂಟಿಯಲ್ಲಿದ್ದು ಆ ರಸ್ತೆಯಲ್ಲಿ ಓಡಾಡುತ್ತಿದ್ದಂತಹ ಹೆಣ್ಣು ಮಕ್ಕಳನ್ನ ಮುಲಾಜಿಲ್ಲದೆ ಮುಟ್ಟುತ್ತಿದ್ದಾನೆ. ಟೀ ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ 1 ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ.
ಕೆಲವೊಮ್ಮೆ ಅವರ ಪ್ರೈವೇಟ್ ಪಾರ್ಟ್ಸ್ ಗಳನ್ನು ಕೂಡ ಮುಲಾಜಿಲ್ಲದೆ ಮುಟ್ಟಿದ್ದಾನೆ. ಹೀಗೆ ಮಾಡುವಾಗ ಕೆಲವು ಹುಡುಗಿಯರು ಇದನ್ನ ಏನೋ ಮಿಸ್ಟೇಕ್ ಆಗಿ ಮಾಡಿರಬಹುದು ಅಂದು ಕೆಲವರು ಸುಮ್ಮನಾಗಿದ್ದಾರೆ. ಇನ್ನು ಕೆಲವರು ಪೊಲೀಸರ ಜೊತೆ ಯಾಕೆ ಜಗಳ ಮಾಡಬೇಕು, ಯಾಕಂದರೆ ಇವರು ಇತ್ತೀಚೆಗೆ ಅಫಿಷಿಯಲ್ ರೌಡಿಗಳೇ ಇವರೇ ಆಗಿದ್ದಾರೆ, ರೌಡಿಗಳಿಗಿಂತ ಇವರೇ ಕೆಟ್ಟವರಾಗಿದ್ದಾರೆ ಎಂದು ಅಲ್ಲಿಂದ ಮೂವ್ ಮಾಡಿಕೊಂಡಿದ್ದಾರೆ. ಆದರೆ ಇದೇ ತರದ ಇವನ ಕರ್ಮಕಾಂಡವನ್ನ ಪದೇ ಪದೇ ನೋಡಿದ ಒಬ್ಬ ಹುಡುಗಿ ರೆಡ್ ಅಂಡ್ ಆಗಿ ಇವನನ್ನ ಸೆರೆ ಹಿಡಿಯಬೇಕೆಂದು ತನ್ನ ಮೊಬೈಲ್ ನಲ್ಲಿ ಬೈಕ್ ಪಕ್ಕ ಇಟ್ಟು ಈ ಕ್ರೂರಿ ಪೊಲೀಸನ ಎಲ್ಲ ಚಟುವಟಿಕೆಗಳನ್ನ ಅವನ ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾಳೆ. ಈ ಘಟನೆ ನಡೆದಿದ್ದು ಒಂದು ದಿವಸ ಅಲ್ಲ, 3-4 ದಿವಸ ಕಾಲ ಇವಳು ಸತತವಾಗಿ ಅದನ್ನ ಸೆರೆ ಹಿಡಿದಿದ್ದಾಳೆ. ಮುಂದೆ ಈ ವಿಡಿಯೋನ ಅಲ್ಲಿನ ಕಮಿಷನರ್ಗೆ ತೋರಿಸಿದಾಗ ಆ ಕಮಿಷನರ್ ಆ ಅಧಿಕಾರಿಯನ್ನ ಈಗ ಸಸ್ಪೆಂಡ್ ಮಾಡಿದ್ದಾನೆ. ಹೌದು ಸ್ನೇಹಿತರೆ, ಇವತ್ತಿಗೆ ಪೊಲೀಸರ ಕಾಟವೇ ಕಳ್ಳರಿಗಿಂತ ಜಾಸ್ತಿ ಆಗಿದೆ ಅನ್ನುವುದರಲ್ಲಿ ದೂಸರ ಮಾತಿಲ್ಲ. ಕೆಲವು ಪೊಲೀಸ್ ಅಧಿಕಾರಿಗಳು ಯೂನಿಫಾರ್ಮ್ ನಲ್ಲೇ ಇದ್ದೇ ಇಂಥ ಗನಂದಾರಿ ಕೆಲಸ ಮಾಡುತ್ತಿದ್ದಾರೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗಬೇಕು. ಮಳೆಗಾಲ ಆರಂಭವಾಗಿದೆ. ವಿಷ ಜಂತುಗಳು ಈ ಸಂದರ್ಭದಲ್ಲಿ ಬೆಚ್ಚಗಿನ ಜಾಗವನ್ನ ಅರಸಿ ಬರುತ್ತವೆ. ಹುಳು ಹುಪ್ಪಟೆಗಳು, ವಿಷಕಾರಿ ಹಾವುಗಳು ಬೆಚ್ಚಗಿನ ಜಾಗವನ್ನ ಸೇರಿಕೊಳ್ಳುವುದು ಸರ್ವೇ ಸಾಮಾನ್ಯ. ಅಂತಹೊಂದು ಘಟನೆ ನಡೆದಿದ್ದು ಮನೆ ಮಂದಿಯೆಲ್ಲ ಕೆಲವು ಕಾಲ ದಂಗಾಗಿ ಹೋಗಿದ್ದಾರೆ. ಹೌದು, ಧಾರವಾಡದ ಹೊಸ ಯಲ್ಲಾಪುರದ ಮೇದಾರೋಣಿಯಲ್ಲಿ ನಾಗರ ಹಾವೊಂದು ಮನೆಯ ಹೊರಗೆ ಇಟ್ಟಿದ್ದ ಶೂ ಒಳಗೆ ಸೇರಿಕೊಂಡು ಅವಾಂತರವನ್ನೇ ಸೃಷ್ಟಿಸಿತ್ತು. ಹಾವನ್ನು ಕಂಡು ಮನೆಯವರು ದಂಗಾಗಿ ಹೋಗಿದ್ದಾರೆ. ನಂದಿತಾ ಶಿವನಗೌಡ ಎಂಬವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ನಂದಿತಾ ಅವರು ಕಸ ಗುಡಿಸುತ್ತಿದ್ದ ವೇಳೆ ಹಾವು ಬುಸುಗುಟ್ಟುವ ಶಬ್ದ ಕೇಳಿದೆ. ಎಲ್ಲಿಂದ ಹಾವು ಬುಸುಗುಟ್ಟುತ್ತಿದೆ ಎಂದು ಪರೀಕ್ಷಿಸಿದಾಗ ಶೂ ಒಳಗೆ ಹಾವು ಬೆಚ್ಚಿಗೆ ಕುಳಿತಿತ್ತು. ತಕ್ಷಣವೇ ಅವರು ಉರಗ ತಜ್ಞರಿಗೆ ಮಾಹಿತಿ ನೀಡಿದ್ದು, ಉರಗ ತಜ್ಞ ಯಲ್ಲಪ್ಪ ಜೋಡಳ್ಳಿ ಅವರು ಸಾಹಸಮಯವಾಗಿ ಹಾವನ್ನ ಹಿಡಿದು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಬಟ್ಟೆ ಶೂಗಳನ್ನ ಧರಿಸುವ ಮೊದಲು ಸರಿಯಾಗಿ ಒಮ್ಮೆ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಹುಳ ಹುಪ್ಪಟಗಳು, ಚೇಳುಗಳು, ಹಾವುಗಳು ಈ ರೀತಿ ಸೇರಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ. ಅಂತಹದ ಇನ್ನೊಂದು ಘಟನೆ ಹಾವೇರಿ ಜಿಲ್ಲೆಯ ದೇವರಗುಡ್ಡ ಗ್ರಾಮದಲ್ಲಿಯೂ ನಡೆದಿದೆ. ಸೋಮಪ್ಪ ಅನ್ನುವ ವ್ಯಕ್ತಿ ರಾತ್ರಿ ಕಂಠಪೂರ್ತಿ ಕುಡಿದು ಮತ್ತಿನಲ್ಲಿ ಬಂದು ಬೆಚ್ಚಗೆ ಮಲಗಿದ್ದಾನೆ. ರಾತ್ರಿ ತುಂಬಾ ಲೇಟ್ ಆಗಿದ್ದಾಗ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಎಲ್ಲರೂ ಮಲಗಿದ ಸಂದರ್ಭದಲ್ಲಿ ಬಾಗಿಲನ್ನ ಮೆಲ್ಲಗೆ ತೆಗೆದು ನಶೆಯಲ್ಲಿ ಬಾಗಿಲನ್ನು ಹಾಕದೆ ಮಲಗಿಬಿಟ್ಟಿದ್ದಾನೆ. ಮಳೆಗಾಲ ಆಗಿದ್ದರಿಂದ ವಿಷ ಜಂತುಗಳು ಕೂಡ ಬೆಚ್ಚಗಿನ ಜಾಗವನ್ನ ಹುಡುಕಿಕೊಂಡು ಬಂದಿವೆ. ಅಂತಹದ್ರಲ್ಲಿ ಒಂದು ವಿಷಭರಿತ ಚಿಕ್ಕ ಹಾವು ಸೋಮಪ್ಪನ ಪಂಚೆಯಿಂದ ಎಂಟ್ರಿ ಕೊಟ್ಟು ಮೆಲ್ಲಗೆ ಅವನ ಬನಿನಲ್ಲಿ ಸೇರಿಕೊಂಡಿದೆ. ಆದ್ರೆ ಸೋಮಪ್ಪನಿಗೆ ಕುಡಿದ ಗುಂಗಿನಲ್ಲಿ ಹಾಗೂ ನಿದ್ದೆಯಲ್ಲಿ ಯಾವುದೂ ಗೊತ್ತೇ ಆಗಿಲ್ಲ. ಮರುದಿನ ಬೆಳಿಗ್ಗೆ ಅವನ ಹೆಂಡತಿ ಸಾವಿತ್ರಿ ಗಂಡನನ್ನ ಎಬ್ಬಿಸಲು ಹೋದಾಗ ಅವನ ಬನಿನಿಂದ ಹಾವಿನ ಬಾಲವನ್ನು ನೋಡಿ ಗಾಬರಿಯಾಗಿದ್ದಾಳೆ. ಪಕ್ಕದ ಗಲ್ಲಿಯಲ್ಲಿದ್ದಂತಹ ನಂದೀಶ್ ಅನ್ನುವ ಉರುಗ ತಜ್ಞರನ್ನ ಕರೆಸಿ ಆ ಹಾವನ್ನ ಹಿಡಿಸಿ ಆ ಬನಿಯನ್ನಿಂದ ಹೊರಗೆ ತೆಗೆದಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಯಾವ ಪರಿಸ್ಥಿತಿಯಲ್ಲಿ ಯಾವೆಲ್ಲ ಕರ್ಮಕಾಂಡಗಳು ನಡೆಯುತ್ತವೆ ಎಂದು. ಆದಷ್ಟು ನಾವು ಜಾಗರೂಕತೆಯಿಂದಿರಬೇಕು. ಇಲ್ಲವಾದರೆ ನಮ್ಮ ಪ್ರಾಣವನ್ನು ಕೂಡ ನಾವು ಕಳೆದುಕೊಳ್ಳಬಹುದು ಎನ್ನುವುದನ್ನ ಈ ಘಟನೆ ಮೂಲಕ ನಿಮಗೆ ಹೇಳಲು ಪ್ರಯತ್ನಿಸಿದ್ದೇನೆ ಸ್ನೇಹಿತರೆ. ಈ ಎಲ್ಲ ಘಟನೆಗಳು ನಮಗೆ ಒಂದಲ್ಲ ಒಂದು ವಿಷಯವನ್ನ ಕಲಿಸುತ್ತವೆ. ಇಂತಹದೇ ಹಲವಾರು ಪಾಠವನ್ನು ಕಲಿಸುವ ಘಟನೆಗಳನ್ನ, ಕಥೆಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜಾಗರೂಕತೆಯಿಂದಿರಿ. ನಿಮಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ.